ಏನಪ್ಪ ಇದನ್ನೆಲ್ಲ ಇಟ್ಕೊಂಡಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಇವತ್ತು, ಏನು ಹೇಳ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆನೇ ನಾನು ನಿಮ್ಗೆ ಇವತ್ತು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ಚಿನ್ಮೈ ಸ್ಟ್ರೀಮ್. ದಿಸ್ ಇಸ್ ಸುದರ್ಶನ್ ಗೌಡ. ವಜಿನಾ ಇನ್ಫೆಕ್ಷನ್ ಅನ್ನೋದು ಇವತ್ತು ಎಲ್ರಿಗೂ ಕಾಮನ್ ಆಗಿಬಿಟ್ಟಿದೆ. ಎಲ್ಲ ಹೆಣ್ಮಕ್ಳಿಗೂ ಯಾವುದೇ ಹೊರಗಡೆ ಬಾತ್ರೂಮ್ ಯೂಸ್ ಮಾಡಿದ್ರೆ ಆದಷ್ಟು ಆಲ್ಮೋಸ್ಟ್ 90% ಹೆಣ್ಮಕ್ಳಿಗೆ ವಜಿನಾ ಇನ್ಫೆಕ್ಷನ್ ಆಗ್ತಾ ಇದೆ. ಸೊ ಇದನ್ನು ಹೇಗೆ ಅವಾಯ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಕೆಲವೊಂದು ಟಿಪ್ಸ್ ಅನ್ನ ಕೊಡ್ತಾ ಇದ್ದೀನಿ. ಇದು ವಿ ವಾಶ್ ವೈಪ್ಸ್. ಇದರಲ್ಲಿ 10 ವೈಪ್ಸ್ ಇರುತ್ತೆ. ಇದರ ಪ್ರೈಸ್ 90 ರುಪೀಸ್. ಇದು ಯೂಸ್ ಅಂಡ್ ಥ್ರೋ, ಒಂದ್ಸಲ ನೀವು ವೈಪ್ ಮಾಡಿ ಬಿಸಾಕ್ಬೋದು. ಇದು ಸ್ಟ್ಯಾಂಡ್ ಆ್ಯಂಡ್ ಪಿ. ಇದರಿಂದ ನಾವು ನಿಂತ್ಕೊಂಡೇ ಟಾಯ್ಲೆಟ್ ಮಾಡ್ಬೋದು. ಇದರ ಪ್ರೈಸ್ 99 ರುಪೀಸ್. ಇದು ಕೂಡ ಯೂಸ್ ಆ್ಯಂಡ್ ಥ್ರೋ. ಈ ಥರದ ಪ್ರಾಡಕ್ಟ್ಸು ಮಾರ್ಕೆಟಲ್ಲಿ ಬೇರೆ ಬೇರೆ ಬ್ರ್ಯಾಂಡಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ಪ್ರೆಗ್ನೆನ್ಸಿನಲ್ಲಿ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಪ್ರೆಗ್ನೆಂಟ್ ವುಮೆನ್ ಬಾಡಿ ತುಂಬಾ ಸೆನ್ಸಿಟಿವ್ ಇರುತ್ತೆ. ಹಾಗಾಗಿ ಬೇಗ ವಜಿನಾ ಇನ್ಫೆಕ್ಷನ್ ಆಗುತ್ತೆ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಥರ ಫಸ್ಟಿಂದಾನೇ ಕೇರ್ ತೊಗೊಳ್ಳೋದು ಒಳ್ಳೆಯದು. ಹಾಗಾಗಿ ನಾವು ಈ ಥರ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಆದಷ್ಟು ಇನ್ಫೆಕ್ಷನ್ ಆಗೋದು ಕಮ್ಮಿ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಇನ್ಫೆಕ್ಷನ್ ಆದರೆ ಮಗು ಕೂಡ ತೊಂದರೆ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಸೊ ಆದ್ರಿಂದ ನೀವು ಆದಷ್ಟು ಹೊರಗಡೆ ಬಾತ್ರೂಮನ್ನು ಯೂಸ್ ಮಾಡಿದಾಗ ಈ ರೀತಿ ಪ್ರಾಡಕ್ಟ್ಸ್ ಅನ್ನ ನಿಮ್ಮ ಪಾಕೆಟಲ್ಲಿ ಸದಾ ಇಟ್ಕೊಂಡಿರಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ಬೇಕಾಗುವಂಥ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಅಂಟಿಲ್ ದೆನ್ ಬೈ ಬಾಯ್.